13ರಿಂದ 15 ಲಕ್ಷ ಜನ ಇದನ್ನು ವೀಕ್ಷಣೆ ಮಾಡಿದ್ದಾರೆ. ಇಡೀ ಕಂಬಳದಿಂದ ವಿಶ್ವಕ್ಕೆ ತೋರಿಸುವಂತಹ ಕೆಲಸ ಆಗಿದೆ. ಇದು ನಮಗೆ ಮಣ್ಣಿನ ಸಂಬಂಧ. ಎಲ್ಲರೂ ಅಣ್ಣ ತಮ್ಮಂದಿರಂತೆ ಸೇರಿ ಕರಾವಳಿ ಭಾಗದ ಜನರು ಆ ವೀರ ಕ್ರೀಡೆಯನ್ನು ಇಡೀ ದೇಶಕ್ಕೆ ರಾಜ್ಯಕ್ಕೆ ಪರಿಚಯಿಸುವಂತಹ ಕೆಲಸವನ್ನು ಮಾಡಿದ್ವಿ. ಬೆಂಗಳೂರು ಕಂಬಳ ನಮ್ಮ ಕಂಬಳ ಈಗ ಚರಿತ್ರೆಯಾಗಿದೆ. ಐತಿಹಾಸಿಕ ಕಂಬಳವಾಗಿ ಸತತ 40 ಗಂಟೆಗಳ ಕಾಲ ನಡೆದು ಬಹಳ ವಿಜೃಂಭಣೆಯಿಂದ ನಡೆದಿದೆ. ಎಲ್ಲರೂ ಕೂಡ ಅದೇ ಜೋಶ್ನಲ್ಲಿ ಇದು 27ನೇ ತಾರೀಕು ಬೆಳಗ್ಗೆ 5 ಗಂಟೆಗೆ ನಡೆಯುತ್ತಿರುವಂತಹ ಸಂದರ್ಶನ. ಬಹಳ ವಿಶೇಷವಾದಂಥ ಯೋಚನೆ, ಬೆಂಗಳೂರಿನಲ್ಲಿ ಕಂಬಳ ಅನ್ನುವಂಥ ಯೋಚನೆ. ಇದೆಲ್ಲ ಯೋಚನೆಗಳು ಒಂದಷ್ಟು ಮನಸ್ಸುಗಳು ಒಟ್ಟು ಸೇರಿ, ಒಂದಷ್ಟು ಸಂಘಟನೆಗಳು ಒಟ್ಟು ಸೇರಿ, ಒಂದಷ್ಟು ಜನರು ಒಟ್ಟು ಸೇರಿ, ಇಡೀ ತುಳುನಾಡು ಒಟ್ಟು ಸೇರಿ ಕಂಬಳ ಆಗಿದೆ, ಮುಗಿದಿದೆ, ಅಧ್ಯಾಯದಲ್ಲಿ ಚರಿತ್ರೆಯಾಗಿ ಬರೆದಾಗಿದೆ. ಏನು ಹೇಳ್ತೀರಿ? ನೋಡಿ, ನಮ್ಮೆಲ್ಲರ ಒಂದು ಆಕಾಂಕ್ಷೆ ಇದ್ದದ್ದು ಬೆಂಗಳೂರಿನಲ್ಲಿ ಇತಿಹಾಸ ಪುಟಗಳಲ್ಲಿ ಬರೆಯುವ ರೀತಿಯಲ್ಲಿ ಕಂಬಳ ಮಾಡಬೇಕು ಅನ್ನುವ ಅಪೇಕ್ಷೆ. ಇವತ್ತು ನಮಗೆಲ್ಲರಿಗೂ ಸಂತೋಷ ಆಗಿದೆ. ಇವಾಗ ಬೆಳಿಗ್ಗೆ 2ನೇ ದಿವಸ ಬೆಳಿಗ್ಗೆ 5 ಗಂಟೆ ಆದರೂ ನಾವೆಲ್ಲ ಕಂಬಳದ ಕರೆಯಲ್ಲಿದ್ದೇವೆ. ಸಂತೋಷ ಅಂತ ಹೇಳಿದ್ರೆ ಸುಮಾರು 13ರಿಂದ 15 ಲಕ್ಷ ಜನ ಇದನ್ನು ವೀಕ್ಷಣೆ ಮಾಡಿದ್ದಾರೆ. ಅದರಿಂದ ಎಲ್ಲ ಈ ಕಂಬಳದಿಂದ ಬಹುಶಃ ದಕ್ಷಿಣ ಕನ್ನಡಕ್ಕೂ ಇಡೀ ಕರ್ನಾಟಕಕ್ಕೂ ಒಂದು ಕೊಂಡಿಯಾಗಿ ಸಂಬಂಧ ಇನ್ನಷ್ಟು ಪ್ರೀತಿ ಹೆಚ್ಚಾಗುವಂಥದ್ದಾಗಿದೆ. ಇಡೀ ಕಂಬಳದಿಂದ ವಿಶ್ವಕ್ಕೆ ತೋರಿಸುವಂಥ ಕೆಲಸ ಆಗಿದೆ. ಕಂಬಳದಿಂದ ಇಡೀ ಜನ, ಕರ್ನಾಟಕದ ಜನ ರಾಷ್ಟ್ರ ವ್ಯಾಪ್ತಿಯಲ್ಲಿ, ರಾಜ್ಯ ವ್ಯಾಪ್ತಿಯಲ್ಲಿ ಎಲ್ಲ ಬಂದು ಇದನ್ನು ವೀಕ್ಷಿಸುವಂಥ ಕೆಲಸ ಆಗಿದೆ. ಎಲ್ಲರೂ ಬಂದಿದ್ದಾರೆ. ನಾನು ಈ ಕಂಬಳ ಸಮಿತಿಯ ಪರವಾಗಿ, ಈ ಕಂಬಳದ ಪರವಾಗಿ ಎಲ್ಲ ಕರ್ನಾಟಕದ ಜನತೆಗೆ, ವಿಶ್ವದ ಜನತೆಗೆ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂಥ ಈ ಕಂಬಳ ಅವರ ಸಹಕಾರ ಕೊಟ್ಟದ್ದಕ್ಕೆ ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಸುಮಾರು 13-15 ಲಕ್ಷ ಇಲ್ಲಿ ಜನ ಬಂದಿದ್ದರು. ಒಂದು ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಇಷ್ಟೊಂದು ಜನಸಂದಣಿ ಆಗುವಂಥ ದಾಖಲೆಗಳು ಬೆಂಗಳೂರು ಕರ್ನಾಟಕದ ಇತಿಹಾಸದಲ್ಲಿ ಇಲ್ಲ. ಇವತ್ತು ಮಾಧ್ಯಮಗಳು ಹೇಳ್ತವೆ, ಪೊಲೀಸ್ ರಿಪೋರ್ಟುಗಳು ಹೇಳ್ತವೆ, ಅಷ್ಟು ಜನ ಸೇರಿದರೂ ಯಾವುದೇ ಒಂದು ತೊಂದರೆ ಆಗದ ರೀತಿಯಲ್ಲಿ ಇಷ್ಟು ಜನ ವೀಕ್ಷಣೆ ಮಾಡಿದ ಕಾರ್ಯಕ್ರಮ ಅಂದರೆ ಅದು ದಕ್ಷಿಣ ಕನ್ನಡ ಕರಾವಳಿ ಭಾಗದ ವೀರ ಕ್ರೀಡೆ ಕಂಬಳ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ನಿಮ್ಮ ಅಧ್ಯಕ್ಷತೆಯಲ್ಲಿ ಬಹಳಷ್ಟು ಜನರ ಒಟ್ಟು ಸೇರುವಿಕೆಯಲ್ಲಿ ದೊಡ್ಡ ಟೀಮು ಎಲ್ಲರೂ ಕೂಡ ಈಗಲೂ ಸಂಭ್ರಮಾಚರಣೆಯಲ್ಲಿ ಇದ್ದಾರೆ. ಬ್ಯಾಂಡು ವಾದ್ಯದವರ ಜೊತೆಗೆ ಕರೆಯಲ್ಲಿ ಸಾಕ್ತಾ ಇದ್ರಿ. ಈ ಕರೆ ನಿರ್ಮಾಣ ಆಗಿ ಇತಿಹಾಸ ಬರೆದು ಈಗ ಮತ್ತೆ ಕರೆಯಲ್ಲಿ ಸಾಕ್ತಾ ಇದ್ರಿ. ನೋಡಿ, ಇದು ನಮಗೆ ಮಣ್ಣಿನ ಸಂಬಂಧ. ಈ ಮಣ್ಣು, ಈ ಪ್ರೀತಿಯಲ್ಲಿ ನಾವು ಇದು ಬರುವಾಗ ಹೇಗಿತ್ತು, ಈ ಭೂಮಾತೆ ಹೇಗಿದ್ಲು, ಈಗ ನಮಗೆಲ್ಲ ಕಂಬಳ ಮಾಡಲಿಕ್ಕೆ ಅವಳು ಅನುಗ್ರಹ ಮಾಡಿದ್ದಾಳೆ. ನಾವು ನಂಬಿರುವಂಥ ದೇವರುಗಳು ನಮಗೆ ಅನುಗ್ರಹ ಮಾಡಿದ್ದಾರೆ. ಇಷ್ಟೊಂದು ಜನ ಸೇರಿಸಿ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡೋದು ಇದೊಂದು ಚಿಕ್ಕ ಕೆಲಸವಲ್ಲ. ಇಡೀ ಜನ ಸೇರಿ ಇದನ್ನು ಜನಸಾಗರ ಬರುವಂತಾಗಿದೆ. ಅದರಿಂದ ನಮಗೆಲ್ಲ ಯಶಸ್ವಿಯಾಗಿದೆ. ನಮಗೆ ಧನ್ಯತಾ ಭಾವ ಇದೆ. ಎಲ್ಲರೂ ಅಣ್ಣ ತಮ್ಮಂದಿರಂತೆ ಸೇರಿ ಕರಾವಳಿ ಭಾಗದ ಜನರು ಆ ವೀರ ಕ್ರೀಡೆಯನ್ನು ಇಡೀ ದೇಶಕ್ಕೆ ರಾಜ್ಯಕ್ಕೆ ಪರಿಚಯಿಸುವಂಥ ಕೆಲಸವನ್ನು ಮಾಡಿದ್ವಿ. ನಮಗೆಲ್ಲರಿಗೂ ತುಂಬ ಸಂತೋಷ ಆಗಿದೆ. ಎಲ್ಲ ಕಷ್ಟಕರ ಅನ್ನುವಂಥದ್ದಿತ್ತು. ಫಂಡಿಂಗ್ ಇರ್ಬೋದು ಅಥವಾ ಅಲ್ಲಿಂದ ಕೋಣೆಗಳನ್ನು ತರಿಸುವಂಥದ್ದು ಇರ್ಬೋದು, ಅದಕ್ಕೊಂದಷ್ಟು ಅನುಮಾನಗಳು, ಒಂದಷ್ಟು ಅಪಸ್ವರಗಳೆಲ್ಲಿತ್ತು. ಈಗ ಅದು ಯಾವುದು ಅಪಸ್ವರಗಳು ಕೂಡ ಇಲ್ಲ. ಬಂದ ನಂತರ ಇಲ್ಲಿ ವ್ಯವಸ್ಥೆಗಳನ್ನು ನೋಡಿ ಬಹಳ ಧನಾತ್ಮಕವಾದಂತಹ ಕಾಮೆಂಟ್ಸ್ ಬರ್ತಾ ಇದೆ. ಇದನ್ನು ಕೇಳಿದಾಗ ಅನಿಸುತ್ತೆ, ಕೆಲವು ವಿಚಾರಗಳಲ್ಲಿ ಅಪಸ್ವರಗಳು ಇರುವುದು ಸಹಜ. ಅದನ್ನು ಪರಸ್ವರವಾಗಿ ಮಾಡಬೇಕು. ಆಗ ಅದು ಇಡೀ ರಾಜ್ಯಕ್ಕೆ ಒಳ್ಳೆಯ ಒಂದು ಮಾಹಿತಿಯನ್ನು, ಒಂದು ಸಂದೇಶವನ್ನು ಕೊಡುವಂಥ ಕೆಲಸಗಳು ಆಗ್ತದೆ. ಇವತ್ತು ಕಂಬಳವೂ ಕೂಡ ಅದೇ ರೀತಿಯಾಗಿದೆ. ಯಾಕೆ ಬೆಂಗಳೂರಿಗೆ ತಗೊಂಡು ಹೋಗಬೇಕು, ಯಾಕೆ ಇಲ್ಲಿ ಮಾಡಬಾರ್ದ? ಇವತ್ತು ಎಷ್ಟು ಜನಪ್ರಿಯತೆ ಪಡೆದಿದೆ. ಇವತ್ತು ಸುಮಾರು 25 ಜನ ಜಸ್ಟಿಸ್ಗಳು ಬಂದು ನೋಡುವಂತಾಗಿದೆ. ಇಡೀ ಕರ್ನಾಟಕ ಸರ್ಕಾರ ಬಂದು ಇದನ್ನು ನೋಡುವಂಥದ್ದಾಗಿದೆ. ಇಡೀ ದೇಶಕ್ಕೆ ಬಹುಶಃ ಇದು ಮುಂದಿನ ದಿವಸಗಳಲ್ಲಿ ಇದಕ್ಕೊಂದು ಮಾರ್ಪಾಡು ಪಟ್ಟು ಕಂಬಳಕ್ಕೆ ಇನ್ನಷ್ಟು ಹೆಚ್ಚಿನ ಆದ್ಯತೆಗಳು ಈ ವಿಶ್ವದಲ್ಲಿ ದೊರೆಯುವ ಚಾನ್ಸಸ್ಗಳಿದೆ. ಧನ್ಯವಾದ ಸರ್. ಇದು ರಾಜಧಾನಿಯಲ್ಲಿ ನಡೆದಂತಹ ರಾಜ ಕ್ರೀಡೆ ಕಂಬಳದಲ್ಲಿ ಭಾಗಿಯಾದಂಥವರೆಲ್ಲ ರಾಜ ಕಿರೀಟವನ್ನು ಧರಿಸಿಕೊಂಡಿದ್ದಾರೆ. ಜೊತೆಗೆ ಇದನ್ನು ಆಯೋಜನೆ ಮಾಡಿದವರು ರಾಜಧಾನಿಯಲ್ಲಿ ಮಾಡಿರುವಂಥ ಈ ಕಂಬಳ ಚರಿತ್ರೆ ಆಗಿದೆ ಅನ್ನುವಂಥ ಖುಷಿಯಲ್ಲಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆಗೆ ದಾಮೋದರ್ ದತ್ತಲೆ, ಸುದ್ದಿ ನ್ಯೂಸ್, ಬೆಂಗಳೂರು.